ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿ ಅವಮಾನಿಸಿರುವುದನ್ನು ಖಂಡಿಸಿ ಎಚ್ಡಿ ಕೋಟೆಯ ಹ್ಯಾಂಡ್ ಪೋಸ್ಟ್ ಸರ್ಕಲ್ನಲ್ಲಿ ಪಂಚಿನ ಮೆರವಣಿಗೆ ನಡೆಸಲಾಯಿತು. ತಾಲೂಕಿನ ಪಟ್ಟಣದ ಮೈಸೂರು, ಸರಗೂರು, ಮಾನದವಾಡಿ ಕೋಟೆಯ ರಸ್ತೆಯಲ್ಲಿ ಪಂಚಿನ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಮಲ್ಲಿಕಾರ್ಜುನ ಗೌಡನನ್ನು ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಅವನ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಸಂಶೋಧಕ ಸಂಘದ ಅಧ್ಯಕ್ಷರಾದ ಮರಿದೇವಯ್ಯ, ಮಲ್ಲಿಕಾರ್ಜುನ ಗೌಡನನ್ನು ತಕ್ಷಣವೇ ವಜಾಗೊಳಿಸಿ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಮಲ್ಲಿಕಾರ್ಜುನ ಗೌಡರನ್ನು ವಜಾಗೊಳಿಸಲು ಸಾಧ್ಯವಾಗದಿದ್ದಲ್ಲಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಅವರು ಒತ್ತಾಯಿಸಿದರು. ಪ್ರಗತಿಪರ ಸಂಘಟನೆಯ ಪ್ರತಿಭಟನಾಕಾರರು ಮಾತನಾಡಿದರು. ಜೀವಿಕ ಬಸವರಾಜು, ಹೆಗ್ಗಣೂರು ನಿಂಗರಾಜು, ಜೀವಿಕ ಉಮೇಶ್, ಎಚ್ಡಿ ಕೋಟೆ ಪುರಸಭೆಯ ಸದಸ್ಯರಾದ ಪ್ರೇಮ್ ಸಾಗರ್, ಜೀವಿಕ ಉಮೇಶ್, ಜೀವಿಕ ಬಸವರಾಜ್, ಸೌಮ್ಯ ಮಂಜುನಾಥ್, ಹೆಗ್ಗನೂರು ನಿಂಗರಾಜು, ಸುರೇಶ್ ಬೀರಂಬಳ್ಳಿ, ದಿಲೀಪ, ಅಭಿಷೇಕ್, ಕೋಹಳ ಶಿವು ಮೊದಲಾದವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಇವತ್ತು ಎಚ್ಡಿ ಕೋಟೆಯ ವೃತ್ತದಲ್ಲಿ ಇವತ್ತು ಪಂಚಿನ ಮೆರವಣಿಗೆ ಮಾಡಿದ್ರು. ಈಗ ಉದ್ದೇಶ ನಿಮಗೆಲ್ಲವೂ ಗೊತ್ತಿದೆ. ಏನು 26ನೇ ತಾರೀಕು ಜನವರಿ 2022ರಲ್ಲಿ ಗಣರಾಜ್ಯೋತ್ಸವ ದಿನ ಒಬ್ಬ ನ್ಯಾಯಾಧೀಶ, ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರಾದಂತಹ ಮಲ್ಲಿಕಾರ್ಜುನ್ ಗೌಡ ಎಂಬ ವ್ಯಕ್ತಿ ಬಾಬಾ ಸಾಹೇಬರ ಫೋಟೋನ ತೆಗೆದಾಗ ಮಾತ್ರ ನಾನು ಧ್ವಜಾರೋಹಣವನ್ನ ಮಾಡ್ತೇನೆ ಅಂತಕ್ಕಂಥದ್ದು ನಾವು ಹೇಳಿದ್ದಾನೆ. ಆದ್ರೆ ಆ ಯೋಗ್ಯನಿಗೆ ಗೊತ್ತಿರಬೇಕಾಯ್ತು, ಧ್ವಜ ಇದೆಯಲ್ಲ ಅದನ್ನ ಯಾರಪ್ಪ ಮಾಡಿಸಿದ್ದು, ಯಾರು ಅನುಮತಿ ಕೊಟ್ಟಿದ್ದು ಅಂತ ಗೊತ್ತಿರ್ಬೇಕಾಯ್ತು ಅವನಿಗೆ. ಅದನ್ನ ಮಾಡಿಸಿದ್ದು ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ನ ಅವ್ನು ಗೊತ್ತಿಲ್ಲ ಯೋಗ್ಯನಿಗೆ. ಹಾಗಾಗಿ ಅವ್ನು ಹೇಳ್ತಾ ಇದ್ದೇವೆ, ದಯಮಾಡಿ ರಾಜ್ಯ ಸರ್ಕಾರ ಈ ಕೂಡಲೇ ರಾಜ್ಯದ ಕಾನೂನು ಸಚಿವರಾದಂತ ಮಾಧುಸ್ವಾಮಿ ಅವರು ಈತನನ್ನ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ಅವನನ್ನ ವಜಾಗೊಳಿಸಬೇಕು. ಒಂದ್ ವೇಳೆ ಅವನ್ನ ವಜಾಗೊಳಿಸಲಿಲ್ಲ ಅಂದ್ರೆ ರಾಜೀನಾಮೆ ನೀವಾದ್ರೂ ಕೊಡಬೇಕು ಮಾಧುಸ್ವಾಮಿ ಅವರು. ಕೂಡಲೇ ಸಿಎಂ ಈ ಕೂಡಲೇ ಇದಕ್ಕೆ ಪ್ರತಿಕ್ರಿಯೆ ನೀಡಿ ಆ ವ್ಯಕ್ತಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆ ರಾಜ್ಯದ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ವಜಾಗೊಳಿಸಬೇಕು. ಒಂದ್ ವೇಳೆ ವಜಾಗೊಳಿಸಲಿಲ್ಲ ಅಂದ್ರೆ ನಿರಂತರವಾಗಿ ಅವರ ವಿರುದ್ಧ ಮತ್ತೆ ಸರ್ಕಾರದ ವಿರುದ್ಧ ಇನ್ನು ಮುಂದೆ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ARC Private Limited. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills: results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur. 572106. Phone 6366435958 96066666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.